ತುಳು ಚಿತ್ರರಂಗದ ಖ್ಯಾತ ನಾಯಕ ನಟ ಅರ್ಜುನ್ ಕಾಪಿಕಾಡ್ ಅಭಿನಯದ ಅಬತರ ಚಲನಚಿತ್ರ ಆಗಸ್ಟ್ 18ರಂದು ತೆರೆ ಕಾಣಲಿದೆ. ಸುಮಾರು 15 ಚಿತ್ರಮಂದಿರಗಳಲ್ಲಿ ಈ ಚಿತ್ರ ತೆರೆ ಕಾಣಲಿದ್ದು, ಇದು ಯಶಸ್ವಿಯಾಗುವ ಎಲ್ಲ ಲಕ್ಷಣಗಳಿವೆ ಮತ್ತು ಇದರಲ್ಲಿ ಖ್ಯಾತ ಕಲಾವಿದರು ಭಾಗವಹಿಸಿದ್ದಾರೆ ಹಾಗೂ ಇದು ಚಿತ್ರರಂಗದ ಒಂದು ಅದ್ಭುತ ಚಿತ್ರವಾಗಿ ಹೊರಹೊಮ್ಮಲಿದ್ದು, ಜೊತೆಗೆ ಚಿತ್ರದಲ್ಲಿ ಬಹುತೇಕ ಹಾಸ್ಯದ ದೃಶ್ಯಗಳಿದ್ದು ಜನರನ್ನು ರಂಜಿಸುತ್ತೆ ಎಂದು ಖ್ಯಾತ ರಂಗ ಕಲಾವಿದ, ರಂಗ ನಿರ್ದೇಶಕ, ಸಿನಿಮಾ ನಟ ದೇವದಾಸ್ ಕಾಪಿಕಾಡ್ ಹೇಳಿದರು. ಉಡುಪಿಯ ಪ್ರೆಸ್ ಕ್ಲಬ್ನಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಲನಚಿತ್ರದ ಬಗ್ಗೆ ಒಂದಷ್ಟು ವಿವರಣೆಯನ್ನು ನೀಡಿದರು. ಜೊತೆಗೆ ಇದು ಬೊಳ್ಳಿ ಮೂವೀಸ್ ಅವರ 6ನೇ ಚಿತ್ರವಾಗಿದೆ. ತುಂಬಾ ಪ್ರೋತ್ಸಾಹ ಕೊಡುವಂಥ ವ್ಯಕ್ತಿ ಅವರು ಕೇಳಿಕೊಂಡಾಗ ನಮಗೆ ಥಿಯೇಟರ್ ಹೋಗಿಲ್ಲ, ಅಷ್ಟು ಸುಲಭ ಇಲ್ಲದ್ರೆ ನಾವು ಮೊದಲು ನಾವು ತೆಲುಗದ ಬಳಿ ಮಾಡುವಾಗ ನಾವು ಎಷ್ಟು ಪ್ರದರ್ಶನ ಆಗಿದೆ ಅಂತ ಅದನ್ನು ಹೇಳಲಿಕ್ಕಿಲ್ಲ. ಟಾಪಿಕ್ ಸಿಗ್ತಾರೆ ಈಗ ಕಡ್ಡಾಯವಾಗಿ ಮರಾಠಿಗೆ ಮಾತ್ರ ನನಗೆ ಕೊಡೋದು ಬೆಳಿಗ್ಗೆ 9 ಗಂಟೆಗೆ ಸರ್. 9 ಗಂಟೆಗೆ ಕೊಟ್ಟರೆ ದೂರದವರು ಭಾಳ ಕಷ್ಟ ಆಗುತ್ತೆ. ಆದರೂ ನಮ್ಮವ್ರು ಬರ್ತಾರೆ. ಸ್ವಲ್ಪ ನಮ್ಮ ಮಂಗಳೂರು ಕಡೆಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದು, ಯಾಕಂದರೆ 2 ಕಡೆ ಒಟ್ಟಿಗೆ ನಾವು ರಿಲೀಸ್ ಏನಾದರೂ ಮಾಡೋದು